ಕಟೀಲು ದೇವಸ್ಥಾನದಲ್ಲಿ ಸೇವಾದಾರ ಪರಿಷ್ಕರಣೆ ಕುರಿತಂತೆ ಬಿಜೆಪಿಯವರು ಅಪಪ್ರಚಾರ ಮಾಡುತ್ತಾರೆ ಎಂದು ಆರೋಪಿಸಿ ಮುಲ್ಕಿ ಮೂಡುಬಿದ್ರೆ ಕಾಂಗ್ರೆಸ್ ವತಿಯಿಂದ ಧರ್ಮ ಜಾಗೃತಿ ನಡೆ ಶ್ರೀ ಕ್ಷೇತ್ರ ಎಕ್ಕಾರಿನಿಂದ ಶ್ರೀ ಕ್ಷೇತ್ರ ಕಟೀಲುವರೆಗೆ ನಡೆಯಿತು. ಎಕ್ಕಾರು ಕೊಡಮಣಿತಾಯ ದ್ವಾರದ ಬಳಿ ಪ್ರಾರ್ಥನೆ ನೆರವೇರಿಸಿ ಶ್ರೀ ಕ್ಷೇತ್ರ ಕಟೀಲುವರೆಗೆ ಪಾದಯಾತ್ರೆ ನಡೆಸಲಾಯಿತು. ಈ ಸಂದರ್ಭ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಕೋಟ್ಯಾನ್, ಮೂಡುಬಿದ್ರೆ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಜೈನ್ ಶಿರ್ತಾಡಿ, ಕಾಂಗ್ರೆಸ್ ಮುಖಂಡರಾದ ವಸಂತ್ ಬೆರ್ನಾಡ್, ಸುಬ್ರಹ್ಮಣ್ಯ ಪ್ರಸಾದ್ ಕೊರಿಯಾರ್, ಮೋನಪ್ಪ ಶೆಟ್ಟಿ ಎಕ್ಕಾರು, ಸುರೇಶ್ ಪಂಜಾ, ದೀಪಕ್ ಬೆರ್ಮುದೆ, ರಕ್ಷಿತ್ ಕೊಳಚಿಕಂಬ್ಳ, ತಿಮ್ಮಪ್ಪ ಕೋಟ್ಯಾನ್, ಅನ್ವಿತ್ ಕಟೀಲ್, ಮಮತಾ ಗಟ್ಟಿ, ಚಂದ್ರಹಾಸ್ ಸನಿಲ್ ಮೊದಲಾದವರು ಉಪಸ್ಥಿತರಿದ್ದರು. ಬಳಿಕ ದೇವಳದ ಆಡಳಿತ ಮಂಡಳಿಗೆ ಸೇವಾದಾರ ಕಡಿಮೆ ಮಾಡುವಂತೆ ಮನವಿಯನ್ನ ಸಲ್ಲಿಸಲಾಯಿತು. ಬಡಕಾಯ್ದ ಕೋರಡು ತೆರಕಾಯ್ದ ನೀಲೇಶ್ವರ ಮುಟ್ಟ ಪಥರದಿ ಪುನಶಿನ ಈ ತುಳುವ ಮಂಡನ ಮಾತ ಕಾರ್ಮಿಕರ ಶಕ್ತಿಲೆಗೆ ನೀಟಪ್ಪ ಅಡ್ಡಬೂರೊಂದು ಅವೇದೋ ಭಕ್ತಾದಿನಗಳಿಗೆ ಕಣ್ಣೀರು ದಿತ್ತೊಂದು ಬತ್ತಿನಗಳಿಗೆ ಕಷ್ಟ ಕಾಪಾಡ Oh!